शांडिल्यपुत्राय वरप्रदाय यज्ञपुरुषाय नमः प्रार्थनां समर्पयामि। भूतेय बीजवतनामलकण्ठकेतवां वर्धद्वया देवो देवसहस्रां विद्युच्चतायतिं परमं महाकाली महालक्ष्मी महाप्रभुं समर्पयामि। गंगे च यमुने चैव गोदावरी सरस्वती नर्मदे सिन्धु कावेरी जलेस्मिन् सन्निधिं कुरु। गङ्गावागीरथी महान् प्रार्थनां समर्पयामि। ಪ್ರತಿ ವರ್ಷ ಆಚರಣೆ ಮಾಡಿಕೊಳ್ಳುವ ಮಹಾಗಣಪತಿ ಈಶ್ವರನ ಸಂಪೂರ್ಣ ಅನುಗ್ರಹ ಅಭಿಷೇಕ ಪ್ರಿಯವು ಈಶ್ವರನು ಎಷ್ಟು ಅಭಿಷೇಕ ಮಾಡಿರುತ್ತಾರೆ. ವಿಶೇಷ ರುದ್ರಾಭಿಷೇಕ ಏಕಾದಶರಿಂದ ಶತರುದ್ರ ಇದರಿಂದ ಎಲ್ಲ ಜನರ ಮಹತ್ವವನ್ನು ಶ್ರೀಮಾಧಿಪತಿಯಾಗಿರ್ತಕ್ಕಂಥ ಈಶ್ವರ ದೇವರು ಅವರವರ ಇಷ್ಟಾರ್ಥವನ್ನು ಈಡೇರಿಸುತ್ತಾರೆ. ಇಂತಹ ವಿಶೇಷ ಪೂಜೆಗಳನ್ನು ವರ್ಷಂ ಪ್ರತಿ ಮಾಡಿಕೊಂಡು ಬರಬೇಕಾದ ಶಾಸ್ತ್ರ. ಅದೇ ರೀತಿಯಾಗಿ ಮಹಾಗಣಪತಿ ಕೆಲವು ದುರ್ಗಾ ವಿನಾಯಕರು ಕಲಿಯುಗದಲ್ಲಿ ದುರ್ಗಾದಿ ವಿನಾಯಕ ದೇವರು ಶೀಘ್ರ ಫಲವನ್ನು ಕೊಡತಕ್ಕಂಥ ದೇವರು. ಇಂತಹ ಮಹಾಗಣಪತಿಯನ್ನು ಸ್ವಸ್ತಿಕ ಮಧ್ಯೆಯಲ್ಲಿ ಅಗ್ನಿ ಮಧ್ಯೆಯಲ್ಲಿ ಆವಾಹನೆ ಮಾಡಿ ಗಣಪತಿ ದೇವರಿಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ಅಷ್ಟದ್ರವ್ಯ ಮೋದಕ ಪುಟುಕಾಲಾಗ ಸಪ್ತವತ್ಸರಕಾಲ ನಾಲಿಕೆಯರ ಫಲಾರಂಭ ತತ್ವಾರ್ಥಂ ಸೇರಿಸಬೇಕು. 8 ಬಗೆಯ ಕರಿಯನ್ನು ಹಾಕಿ ವಿಘ್ನೇಶ ಗುಂಬಿ ದಿನೇಶ ಅಗ್ನಿ ಕೋಮೇಶ ಹರಿಕಂಡಗ ಎಂಬಂತಹ 8 ದೇವತೆಗಳನ್ನು ಅಷ್ಟದ್ರವ್ಯಗಳಿಗೆ ಆವಾಹನೆ ಮಾಡಿ ಅರ್ಧಭಾಗವನ್ನು ಪ್ರತಿಕಾಮಧ್ಯಕ್ಕೆ ಸಮರ್ಪಣೆ ಮಾಡಿ ಇಲ್ಲಿನ ಅರ್ಧಭಾಗದಿಂದ ಅಗ್ನಿಮಧ್ಯದಲ್ಲಿ ಗಣಪತಿ ದೇವರಿಗೆ ಆಹ್ವಾನಿಸಿ ಆ ದೇವರನ್ನು ಸಂತೋಷಗೊಳಿಸಿದೆ. ತುಂಬ ಆಯುಷ್ಯವರ್ಗರು ಮನುಷ್ಯರಿಗೆ ಬರಬೇಕಂತ ಎಲ್ಲ ಕಂಟಕದಿಂದ ಆಯುಷ್ಯವನ್ನು ಅಭಿವೃದ್ಧಿಗೊಳಿಸತಕ್ಕಂಥ ಗರಿಕೆಯಲ್ಲಿ ಆಗುತ್ತಿದ್ದು ಆ ಗಣಪತಿಯನ್ನು ಸಂತೋಷಗೊಳಿಸಿ ಆ ಕಲಿಯುಗದಲ್ಲಿ ಫಲಕೊಳ್ತಕ್ಕಂಥ ದುರ್ಗಾದೇವಿಯನ್ನು ಸ್ವಸ್ತಿಕ ಮಧ್ಯೆಯಲ್ಲಿ ಅಗ್ನಿ ಮಧ್ಯೆಯಲ್ಲಿ ಕಳಶ ಮಧ್ಯೆಯಲ್ಲಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಯಾಗಿರ್ತಕ್ಕಂಥ ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಆವಾಹನೆ ಮಾಡಿ ಆ ದೇವಿಗೆ ಷೋಡಶೋಪಚಾರ ಪೂಜೆಯನ್ನು ಆಯತಾನ್ನದಿಂದ ಆಗುತ್ತಿತ್ತು. ಆ ದೇವಿಯನ್ನು ಸಂತೋಷಗೊಳಿಸಿ ದಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥೆ ಈ ಪ್ರಪಂಚಕ್ಕೆ ಮಾತೃರೂಪಿಯಾಗಿರ್ತಕ್ಕಂಥ ದೇವಿಯನ್ನು ಆರಾಧನೆ ಮಾಡಿದರೆ ಮಹಾದೇವಿ ಸಂತುಷ್ಟರಾಗ್ತಾರೆ. ವ್ಯಾಸ ಪದ್ಮಾಸನಸ್ಥ ಯಾವ ರೀತಿಯಾಗಿದ್ದಾರೆ ಎಂದು ಪದ್ಮಾಸನ ಹಾಕಿಕೊಂಡಿದ್ದಾರೆ. ವ್ಯಾಸ ಪದ್ಮಾಸನಸ್ಥ ವಿಪುಲಕವಿದಲ್ಲಿ ಪದ್ಮಭಕ್ತಾಯಿದ್ದಾರೆ. ಪದ್ಮದ ಪದ್ಮದಂತೆ ತಮಿಳವರಾಗಿದ್ದಾರೆ. ಪದ್ಮಭಕ್ತಾಯಿದ್ದಾರೆ. ಗಂಭೀರ ಭಕ್ತನಾಗಿ ಸ್ತನಬಲವಂತ ಶುಭ್ರ ವಸ್ತ್ರೋತ್ತರೀಯ ಶುಭ್ರವಾಗಿರ್ತಕ್ಕಂಥ ವಸ್ತ್ರವನ್ನು ಉತ್ತರಗಳನ್ನಾಗಿ ಹಾಕಿಕೊಂಡಿದ್ದಾರೆ. ಶುಭ್ರ ವಸ್ತ್ರೋತ್ತರೀಯ ಲಕ್ಷ್ಮೀ ದಿವ್ಯ ಗದೆಗೆ ದಿವ್ಯವಾಗಿರ್ತಕ್ಕಂಥ ಗಜೇಂದ್ರ ಮೇಲೆ ಆಸೀನವಾಗಿದ್ದಾರೆ. ಅಂತಹ ದೇವರೊಂದು ವಿಫಲಗಾರದ ಕಳಶಮದಲ್ಲಿ ಆ ದೇವಿ ಸನ್ನಿಹಿತರಾಗಿ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿ ದಾರಿದ್ರ್ಯವನ್ನು ದೂರವಾಗಿಸಿ ಲಕ್ಷ್ಮಿಯನ್ನು ಅನುಗ್ರಹ ಮಾಡ್ತಾರೆ ಎಂದು ಶಾಸ್ತ್ರವನ್ನು ಇಂತಹ ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಅಗ್ನಿ ಮಧ್ಯೆಯಲ್ಲಿ ಆವಾಹನೆ ಮಾಡಿ ಜ್ಞಾನ ಆವಾಹನಾದಿ ಷೋಡಶೋಪಚಾರ ಪೂಜೆಯಿಂದ ಆ ದೇವಿಯನ್ನು ಸಂತೋಷಗೊಳಿಸುತ್ತದೆ. ಅಂತಹ ಮಹಾದೇವಿ ಪೂಜಾ ಕಾಲ ಪ್ರಸನ್ನ ಕಾಲದಲ್ಲಿ ಏನು ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಆ ಪ್ರಾರ್ಥನೆಗೆ ಸಾಕಾಷ್ಟು ಎಂಬುದಾಗಿ ನಮಗೆ ಅನುಗ್ರಹ ಮಾಡ್ತಾರೆ. ಅಶುಭ ಮತ್ತು ಕೆಟ್ಟ ಬುದ್ಧಿಯನ್ನು ಕೊಡ್ಬೇಡ, ಲೋಭ ಆಸೆಯನ್ನು ಕೊಡ್ಬೇಡ. ಅದೇ ರೀತಿಯಾಗಿ ಸ್ನೇಹಿತರಿಗಾಗಿರ್ತಕ್ಕಂಥ ನಾವು ಏನನ್ನು ಪ್ರಾರ್ಥನೆ ಮಾಡ್ತೇವೆ ಅದನ್ನು ಕಲಿಯುಗದಲ್ಲಿ ಶೀಘ್ರ ಆ ದೇವಿ ಅನುಗ್ರಹ ಮಾಡ್ತಾರೆ. ಅಂತಹ ಮಹಾದೇವಿಗೆ ಷೋಡಶೋಪಚಾರ ಪೂಜೆಯನ್ನು ಶಕ್ತಿ ಸಪ್ತಮತಿ ಪಾರಾಯಣ ಮಾಡಿಕೊಂಡು ಒಂದು ಹಂತದಿಂದ ಆ ದೇವಿಗೆ ಬಹಳ ಗಣಪತಿಗೆ ಅಷ್ಟದ್ರವ್ಯ ಈಶ್ವರನಿಗೆ ಅಭಿಷೇಕ ಮಹಾವಿಷ್ಣುವಿಗೆ ಅಲಂಕಾರ ಇದೇ ರೀತಿಯಲ್ಲಿ ದೇವಿಗೆ ಪ್ರಧಾನವಾಗಿ ಎಲ್ಲ ಒಂದೊಂದು ವರ್ಷದಿಂದ ಒಂದೊಂದು ದೇವತೆ ಸುಂದರಿತರಾಗಿ ಮಹತ್ವವನ್ನು ಅನುಗ್ರಹಿಸುತ್ತಾರೆ. ಹಾಗೆಯೇ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲ ಸೇವೆ ಮಾಡತಕ್ಕಂಥ ನಮೋ ದೇವಿ ಮಹಾದೇವಿ
ಇವತ್ತು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವರ್ಧಂತ್ಯೋತ್ಸವ ಬೆಳಿಗ್ಗೆ ನಮ್ಮ ರವೀಶ್ ತಂತ್ರಿಗಳ ನೇತೃತ್ವದಲ್ಲಿ ಮತ್ತು ವಸಂತ ಕೆದಿಲಾಯ ನಮ್ಮ ವಿ ಎಸ್ ಭಟ್ರು ಇವರ ಒಂದು ನೇತೃತ್ವದಲ್ಲಿ ಇವತ್ತು ಬೆಳಿಗ್ಗೆ ಗಣಪತಿ ಹೋಮ, ಚಂಡಿಕಾ ಹೋಮ, ಶತರುದ್ರ ಸೇವೆಗಳು ಇವತ್ತು ನಡೆದಿವೆ. ನಂತರ ಈಗ ಅನ್ನಪ್ರಸಾದ ಸೇವೆ ನಡೀತಾ ಇದೆ. ಸುಮಾರು 3,000ರಿಂದ 4,000ವರೆಗೆ ಅನ್ನಪ್ರಸಾದದಲ್ಲಿ ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸುವಂಥ ಕೆಲಸ ಕಾರ್ಯವಾಗ್ತಾ ಇದೆ. ನಂತರ ಈಗ ರಾತ್ರಿ ಬಲಿ ಹೊರಟು ಉತ್ಸವ ಮತ್ತು ಬಂಡಿ ಸೇವೆ ನಡೆಯಲಿದೆ. ಎಲ್ಲರೂ ಭಕ್ತಾದಿಗಳು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಂತರ ರಾತ್ರಿಯ ಉತ್ಸವದಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.